ಗ್ರಾಮೀಣ ಭಾಗವು ಅಭಿವೃದ್ಧಿ ಹೊಂದಲು ಮಾರುಕಟ್ಟೆ ವಾತಾವರಣ ಸಹಕಾರಿಯಾಗಿದೆ. ಕ್ಷಿಪ್ರಗತಿಯಲ್ಲಿ ಪ್ರಗತಿ ಕಾಣಲು ವಿಶೇಷ ಯೋಜನೆಗಳನ್ನು ರೂಪಿಸಲಾಗುತ್ತೆ. ಇದಕ್ಕೆ ಪೂರಕವಾಗಿ ಮೀನು ಮಾರುಕಟ್ಟೆಯೂ ಸಹ ಪ್ರಗತಿಯ ಸಂಕೇತವಾಗಿ ನಿರ್ಮಾಣಗೊಳ್ಳಲಿದೆ ಅಂತ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಮುಲ್ಕಿ ಬಳಿಯ ಹಳೆಯಂಗಡಿ ಗ್ರಾಮ ಪಂಚಾಯತ್ನ ಮೀನು ಮಾರುಕಟ್ಟೆಯನ್ನ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ಮೀನು ಮಾರುಕಟ್ಟೆಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಆಡಳಿತ ನಿರ್ದೇಶಕರ ದೊಡ್ಮನಿಯವರಿದ್ದಾರೆ, ಇಂಜಿನಿಯರ್ ಅಮರನಾಥ್, ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ನೂತನ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ನಾಯಕರು ಎಲ್ಲ ಇದ್ದಾರೆ. ವಿಶೇಷವಾಗಿ ಹಳೆಯಂಗಡಿ ಒಂದು ಮಾರುಕಟ್ಟೆಯನ್ನು ನೋಡಿ ನನಗೆ ಬಹಳ ಬೇಸರ ಆಗಿತ್ತು. ಬೇರೆ ಕಡೆಗೆ ಸ್ಯಾಂಕ್ಷನ್ ಆದ ಒಂದು ಮಾರುಕಟ್ಟೆಯನ್ನು ಮೀನುಗಾರಿಕಾ ಸಚಿವರ ಪ್ರಯತ್ನ ಮತ್ತು ನಮ್ಮ ಇಲಾಖೆಯವರ ಪ್ರಯತ್ನದಿಂದ ಇದನ್ನು ಇಲ್ಲಿಗೆ ತಂದಿದ್ದೇವೆ. ಹಲವಾರು ಗೊಂದಲಗಳ ಮಧ್ಯೆ ಸ್ವಲ್ಪ ತಡ ಇತ್ತು, ಕೊರೋನಾ ಅದೆಲ್ಲ ಬಂದು ಸ್ವಲ್ಪ ತಡ ಇತ್ತು. ಆದ್ರೂ ಒಂದು ಸುಸಜ್ಜಿತವಾದ ಹಳೆಯಂಗಡಿಗೆ ಒಂದು ಮಾರುಕಟ್ಟೆಯನ್ನು ಕೊಡಬೇಕು. ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಸಹ ಒಂದು ಏನಾದರೂ ವ್ಯಾವಹಾರಿಕ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಮಾಡಿ ಇದಕ್ಕೆ ಆದಾಯ ಬರುವ ಹಾಗೆ ಪಂಚಾಯತಿಗೆ ಆದಾಯ ಬರುವ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲರ ಸಹಕಾರವನ್ನು ಹೆಚ್ಚಿಸ್ತೇವೆ. ಆದಷ್ಟು ಬೇಗ ನಿರ್ಮಿತಿ ಕೇಂದ್ರದವರೆಗೆ ಇದನ್ನು ವಹಿಸಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನು ಕೆಲವೇ ತಿಂಗಳುಗಳ ಅವಧಿಯಲ್ಲಿ ನಾವು ಲೋಕಾರ್ಪಣೆಗೊಳಿಸಲಿಕ್ಕಿದ್ದೇವೆ. ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ. ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್ ಮಾತನಾಡಿ, ಹಲವಾರು ಪ್ರಮುಖ ಪ್ರದೇಶಗಳಲ್ಲಿ ಇಂತಹ ಮಾರುಕಟ್ಟೆಗಳನ್ನು ಇಂದಿನ ಅಗತ್ಯತೆಗೆ ತಕ್ಕಂತೆ ನಿರ್ಮಿಸಲಾಗ್ತಾ ಇದೆ. ಮಾರುಕಟ್ಟೆಗೆ ಬರುವ ಗ್ರಾಹಕರಿಗೆ ಎಲ್ಲ ಅನುಕೂಲತೆಗಳ ಮೂಲಕ ಮಾರುಕಟ್ಟೆ ಕಾರ್ಯಾಚರಣೆ ನಡೆಸಲಿದೆ ಅಂತ ಹೇಳಿದರು. ನಿಗಮದಿಂದ ಈ ಒಂದು ಮಾರುಕಟ್ಟೆಗೆ 50 ಲಕ್ಷ ರೂಪಾಯಿಯನ್ನು ನಾವು ಇವತ್ತು ಇದಕ್ಕೆ ಕೊಡ್ತಾ ಇದ್ದೇವೆ. ಇದು ಆಕ್ಚುಲಿ ಶಾಸಕರ ಒಂದು ಪ್ರಯತ್ನದಿಂದ ಇಲ್ಲಿ ಬರ್ತಾ ಇದೆ. ಇದು ಗದಗಕ್ಕೆ ಸ್ಯಾಂಕ್ಷನ್ ಆದ ಈ ಒಂದು ಮಾರುಕಟ್ಟೆಯನ್ನು ಅವರ ಪ್ರಯತ್ನದಿಂದ ಈ ಒಂದು ಹಳೆಯಂಗಡಿಯಲ್ಲಿ ಒಂದು ಸುಸಜ್ಜಿತ ಮೀನು ಮಾರ್ಕೆಟ್ ಆಗಬೇಕು ದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಹಲವೊಂದು ಮಾರ್ಕೆಟ್ ಅನ್ನು ಕೂಡ ನಾವು ಮೀನುಗಾರಿಕಾ ನಿಗಮದಿಂದ ನಾವು ನಿರ್ಮಿಸಬೇಕು. ನಾವು ಇಂದಿನ ಮಾರ್ಕೆಟ್ ನೋಡಿದ್ದೇವೆ. ಮಾರ್ಕೆಟ್ನ ಒಳಗೆ ಬಂದ್ರೆ ನಾವು ಮನೆಗೆ ಹೋದ ನಂತರ ಅದನ್ನು ಸ್ನಾನ ಮಾಡಬೇಕಾಗಿದೆ. ಈಗ ಮುಂದಿನ ದಿವಸದಲ್ಲಿ ಈ ಬರುವಂತ ಈ ಮಾರ್ಕೆಟ್ ಅಷ್ಟು ಹೈಜೀನಿಕ್ ಮತ್ತು ಕ್ಲೀನ್ ಇರ್ತದೆ. ನೀವು ಯಾವ ಒಂದು ತರಕಾರಿ ಮಾರ್ಕೆಟ್ಗೆ ಹೋಗಿ ಬರುವಾಗ ಹೇಗೆ ನೀವು ಫೀಲ್ ಆಗ್ತದೆ, ಅದೇ ರೀತಿಯಲ್ಲಿ ಈ ಮೀನು ಮಾರ್ಕೆಟ್ಗೆ ಬಂದ ನಂತರ ಫೀಲ್ ಆಗ್ತದೆ. ಹಾಗೆ ಹಲವಾರು ಸಣ್ಣ ಸಣ್ಣ ಮಾರ್ಕೆಟ್ ಕೂಡ ನಾವು ಮಾಡಿದ್ದೇವೆ. ಬಜ್ಪೆಯಲ್ಲಿ ಕೂಡ ಮಾಡಿದ್ದೇವೆ. ಕಿಂಡಿಗೋಲಿಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಈ ಸಂದರ್ಭದಲ್ಲಿ ಮೀನುಗಾರ ಮಹಿಳೆಯರು ಶಾಸಕರನ್ನು ಅಭಿನಂದಿಸಿದರು. ಉದ್ಯಮಿ ಭಾಸ್ಕರ್ ಸಾಲಿಯನ್, ಜಿಲ್ಲಾ ಪಂಚಾಯತ್ನ ಸದಸ್ಯ ವಿನೋದ್ ಕುಮಾರ್ ಬಳ್ಳೂರು, ತಾಲೂಕು ಪಂಚಾಯತ್ ಸದಸ್ಯರಾದ ಜೀವನ್ ಪ್ರಕಾಶ್, ಹಳೆಯಂಗಡಿ ಪಂಚಾಯತ್ನ ವಿನೋದ್ ಕುಮಾರ್ ಕೊಳುವೈಲು, ಅಶೋಕ್ ಬಂಗೇರ, ಪೂರ್ಣಿಮಾ, ಸುಕೇಶ್ ಪಾವಂಜೆ ಮತ್ತಿತರರು ಉಪಸ್ಥಿತರಿದ್ದರು.